ಅಕ್ರಮ ದಾಳಿ ಮಾಡುತ್ತಿರುವ ನಗರ ಪಾಲಿಕೆಗೆ ಧಿಕ್ಕಾರ, ಮೇಯರ್ನವರಿಗೆ ಧಿಕ್ಕಾರ, ವೇದವಾಸಿಗೆ ಧಿಕ್ಕಾರ, ಹೊರಶೆಟ್ಟಿಗೆ ಧಿಕ್ಕಾರ. ಹಲೋ ಮಿಸ್ಟರ್ ಶಾಸಕರೇ, ವೇದವ್ಯಾಸ ಕಾಮತರೇ, ಬಡವರ ಕಣ್ಣೀರಿನ ಶಾಪ, ನಮ್ಮ ಜೊತೆ ಈ ಜಿಲ್ಲೆಯ ಜನಸಾಮಾನ್ಯರು ಬಡವರು. ನೋಡಿ, ಮಾಧ್ಯಮದವರಿಗೆ ಸ್ವಲ್ಪ ಸಹಕಾರ ಕೊಡಬೇಕು. ನಮ್ಮ ಇತಿಹಾಸ, ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರ ಜಾಗ ಈ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಅವರಿಗೆ ಒಳ್ಳೆದಾಗ್ತದೆ. इंकलाब जिंदाबाद, ऐक्य शक्ति जिंदाबाद, ಟೈಗರ್ ಕಾರ್ಯಾಚರಣೆ ಬೇಡವೇ ಬೇಡ, ಬಡವರ ಮೇಲೆ ಬುಲ್ಡೋಸರ್ ಬಿಡುವ, ಶ್ರೀಮಂತರ ಅಕ್ರಮ ಕಟ್ಟಡ ಕೆಡವಲು ನಿಮಗೆ ತಾಕತ್ತಿದೆಯಾ? ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ. ಬಿಜೆಪಿಯವರೇ ಮಾಡಲು ಬಿಡುವುದಿಲ್ಲ, ನ್ಯಾಯವು ನಮಗೆ. ಇದು ಈ ಜಿಲ್ಲೆಯ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಹೋರಾಟ. ಈ ಜಿಲ್ಲೆಯ ಬಡ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಬಿಜೆಪಿ ಆಡಳಿತದ ಮಂಗಳೂರು ಮಹಾನಗರ ಪಾಲಿಕೆ ಕಳೆದ 7-8 ದಿನಗಳಿಂದ ಅಮಾನುಷವಾಗಿ, ಅಮಾನವೀಯವಾಗಿ ದೌರ್ಜನ್ಯ ನಡೆಸಿರುವುದು ಮಾತ್ರ ಅಲ್ಲ, ಅವರ ಸೊತ್ತುಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಬಿಜೆಪಿ ಏನು ಅನ್ನೋದನ್ನ, ಫ್ಯಾಸಿಸ್ಟ್ ಮಾದರಿಯ ಅವರ ಆಡಳಿತವನ್ನ ಮಂಗಳೂರಿನಲ್ಲೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಬಿಜೆಪಿ ಅಂದ್ರೆ ಬಡವರ ಜನಸಾಮಾನ್ಯರ ಬೀದಿ ಬದಿ ವ್ಯಾಪಾರಸ್ಥರ ಬದುಕನ್ನೇ ಸರ್ವನಾಶ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದನ್ನ ವಿರೋಧಿಸಿ ಇವತ್ತು ಸಮಾನ ಮನಸ್ಕ ಸಂಘಟನೆಗಳು ಬೀದಿ ಬದಿ ವ್ಯಾಪಾರಸ್ಥರ ಜೊತೆಗೂಡಿ ಇಲ್ಲಿ ರೈತ ಸಂಘಟನೆ ಇದೆ, ಕಾರ್ಮಿಕ ಸಂಘಟನೆ ಇದೆ, ವಿದ್ಯಾರ್ಥಿ ಯುವಜನ ಸಂಘಟನೆ ಇದೆ, ಮಹಿಳಾ ಸಂಘಟನೆ, ಅದೇ ರೀತಿ ದಲಿತ ಆದಿವಾಸಿ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಹೋರಾಟವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಪ್ರಥಮತವಾಗಿ ಎಲ್ಲಾ ಸಂಘಟನೆಗಳ ಮುಖಂಡರನ್ನು ಸ್ವಾಗತಿಸ್ತಾ, ಇಲ್ಲಿ ಈ ಜಿಲ್ಲೆಯ ರೈತ ಚಳುವಳಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆ ಯಾದವ್ ಶೆಟ್ಟಿ ಇದ್ದಾರೆ, ಕೃಷ್ಣಪ್ಪ ಸಾಲಿಯಾನ್ ಅವರಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಕಾರ್ಮಿಕ ಸಂಘಟನೆಯ ಹಿರಿಯರ ಮುಖಂಡರಾಗಿರ್ತಕ್ಕಂಥ ಈ ಜಿಲ್ಲೆಯ ಕಾರ್ಮಿಕ ಚಳವಳಿಯ ನೇತಾರರಾಗಿರ್ತಕ್ಕಂಥ ಮಾಜಿ ಕಾರ್ಪೊರೇಟ್, ಅದೇ ರೀತಿ ಭಾರತಿ ಬೋಳರ್, ಸುರೇಖಾ ಚಂದ್ರಹಾಸ್, ಚಂದ್ರಿಕಾ ರೈ, ಅದೇ ರೀತಿ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ದಯಾನಂದ್ ಶೆಟ್ಟಿ, ಮಾಜಿ ಉಪಮೇಯರ್ ಆಗಿರ್ತಕ್ಕಂಥ ಕವಿತಾ ವಾಸು, ಇವರೆಲ್ಲ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ಇವರೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತ
ಸ್ವಾಗತಿಸ್ತಾ ಅನೇಕರು ಉಪಸ್ಥಿತ ಅವರೆಲ್ಲ ಸ್ವಾಗತಿಸ ಈಗ ಪ್ರಥಮತವಾಗಿ ಇಡೀ ಒಂದು ಹೋರಾಟದ ಹಿನ್ನೆಲೆ ಯಾವ ರೀತಿ ಆಡಳಿತ ದೌರ್ಜನ್ಯ ಮಾಡಿದೆ ಎಂಬುದನ್ನ ಕಳೆದ 10 ದಿನಗಳಿಂದ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಬಹಳ ಕಷ್ಟದ ಕಠಿಣವಾದ ದಿನಗಳನ್ನ ಎದುರಿಸ್ತಾ ಇದ್ದಾರೆ. ಈ ಒಂದು ಮಹಾನಗರ ಪಾಲಿಕೆ ಕಾನೂನು ಬಾಹಿರವಾದಂತಹ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂತಹ ತೀರ್ಮಾನ ಏನಿದೆ, ಈ ತೀರ್ಮಾನವನ್ನು ಟೈಗರ್ ಕಾರ್ಯಾಚರಣೆಯನ್ನ ಕಳೆದ 10 ದಿನಗಳಿಂದಲೂ ಕೂಡ ನಾವು ಪ್ರತಿರೋಧವನ್ನ ಒಡ್ತಾ ಬಂದಿದ್ದೇವೆ. ನಮ್ಮನ್ನ ಸಂಘಟನೆಯ ಮುಖಂಡರನ್ನು ಬಂಧನದಲ್ಲಿಟ್ಟು ಇಡೀ ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡಿನ ಬಡ ಬೀದಿ ಬದಿ ವ್ಯಾಪಾರಿಗಳನ್ನ ಓಡಿಸ್ತಕ್ಕಂಥ, ಅವರಲ್ಲಿ ಭಯವನ್ನ ಹುಟ್ಟಿಸ್ತಕ್ಕಂಥ, ಅವರ ವಸ್ತುಗಳನ್ನ ವಶಪಡಿಸಿಕೊಳ್ಳುವ, ಅದೇ ರೀತಿ ಅವರ ಸರಕುಗಳನ್ನ ಯಾವುದೇ ರೀತಿಯ ಆದೇಶ ಪತ್ರಗಳಿಲ್ಲದೆ ನಾಳಿಗೆ ಬರುವಂತ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಕಾನೂನು ಮತ್ತು ನಿಯಮದ ಅರಿವಿಲ್ಲದಂತವರು ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸ್ಪಷ್ಟವಾಗಿ ಮೇಯರ್ ಸುಧೀರ್ ಶೆಟ್ಟಿ ಅವರು 2 ದಿನದ ಹಿಂದೆ ನಮ್ಮ ಮಂಗಳೂರು ನಗರದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಅವರು ಮಧ್ಯಪ್ರದೇಶದ ಇಂದೋರಿಗೆ ಹೋಗಿ ಅಲ್ಲಿಂದ ಈ ಅಧಿಕಾರಿಗಳನ್ನ ಬಡವರ ವಿರುದ್ಧ ಕಾರ್ಯಾಚರಣೆ ಕಳಿಸಿ ದೂರದಲ್ಲಿ ನಿಂತ್ಕೊಂಡು ಚಂದ ಅಂದ ನೋಡಿದಂತ ಸುಧೀರ್ ಶೆಟ್ಟಿ ಅವರು ನಿನ್ನೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನನ್ನನ್ನು ಯಾರು ಭೇಟಿ ಮಾಡಿಲ್ಲ ಅಂತ. ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಂದೋರಿಗೆ ಬರುವಂತಹ ಶಕ್ತಿ ಈ ಬಡವರಿಗೆ ಇಲ್ಲ, ಅದನ್ನ ಸ್ಪಷ್ಟವಾಗಿ ನೀವು ಪ್ರವಾಸಕ್ಕೆ ಹೋಗಿ ಬಹಳ ಮೋಜು ಮಾಡಿ ಇಲ್ಲಿಗೆ ಬಂದಾಗ ಬಡವರ ಕಣ್ಣೀರು ಈ ತುಳುನಾಡಿನ ಮಣ್ಣಿನ ಮೇಲೆ ಬಿದ್ದಿದೆ. ಈ ತುಳುನಾಡಿನ ಮಹಿಮೆ, ಈ ತುಳುನಾಡಿನಲ್ಲಿ ದಯ ದಾಕ್ಷಿಣ್ಯ ಇಲ್ಲದವರಿಗೆ, ಪ್ರಾಮಾಣಿಕತೆ ಇಲ್ಲದವರಿಗೆ, ಅಸತ್ಯದಲ್ಲಿ ನಡೆಯುವವನಿಗೆ, ಅಧರ್ಮದಲ್ಲಿ ನಡೆಯುವವರಿಗೆ ಈ ತುಳುನಾಡಿನ ಮಣ್ಣು, ಈ ತುಳುನಾಡಿನ ಪರಂಪರೆ ಆ ತಕ್ಕ ಶಾಸ್ತಿಯನ್ನ ಕೊಡ್ತಾ ಬಂದಿದೆ. ಮೇಯರ್ ಸುಧೀರ್ ಶೆಟ್ಟಿ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅದೇ ಶಾಸ್ತಿಯನ್ನ ಈ ತುಳುನಾಡಿನ ಮಣ್ಣು ಮಾಡ್ತದೆ ಎನ್ನುವಂತ ಮಾತನ್ನ ಏನ್ ಹೇಳಿದಿರಿ ನೀವು? ನಾವು ಕಾನೂನನ್ನ ಮೀರಿದ್ದೀವಿ, ನಾವು ನಿಯಮಗಳನ್ನ ಮೀರಿದ್ದೀವಿ, ನಾವು ಲಿಕ್ಕರ್ ಮಾರಾಟ ಮಾಡಿದ್ದೀವಿ. ಸ್ವಾಮಿ, ಲಿಕ್ಕರ್ ಮಾರಾಟ ಮಾಡಲಿಕ್ಕೆ ಇದು ಬೀದಿ ವ್ಯಾಪಾರ ಯಾವುದೇ ಕಾಡಲ್ಲಿ ಇರೋದಲ್ಲ. ಹೆಚ್ಚೆಚ್ಚು ವೈನ್ ಶಾಪ್ಗಳನ್ನ ತೆರೆದುಕೊಟ್ಟಿದ್ದೀರಿ ನೀವು. ಗೂಡಂಗಡಿಯಲ್ಲಿ ಗಾಡಿಯಲ್ಲಿಟ್ಟು ಲಿಕ್ಕರ್ ಮಾಡಬೇಕಾದಂತ ಪರಿಸ್ಥಿತಿ ಮಂಗಳೂರಿನಲ್ಲಿಲ್ಲ. ದಿನದ 24 ಗಂಟೆ ಕೂಡ ಮದ್ಯ ಮಾರಾಟ ಮಂಗಳೂರಿನಲ್ಲಿದೆ. ಲಿಕ್ಕರ್ ಮಾರಾಟ ಮಾಡುವಂತಹ ದುಸ್ಥಿತಿ ನಿಮಗೆ ಬರಬಹುದು, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಬರುವುದಿಲ್ಲ. ಇದೇ ಬೀದಿಯಲ್ಲಿ ನಿಂತು ನಿಮ್ಮನ್ನ ಸಾಕಿದ್ದಾರೆ, ಸಲಹಿದ್ದಾರೆ, ನಿಮ್ಮನ್ನ ಬೆಳೆಸಿದ್ದಾರೆ ಅನ್ನೋದನ್ನ ನೀವು ಮರೆಯಬಾರದು ಅಂತ ಸುಧೀರ್ ಶೆಟ್ಟಿ ಅವರಿಗೆ ನಾನು ನೆನಪು ಮಾಡ್ತೀನಿ. ಶುಚಿತ್ವದ ಬಗ್ಗೆ ಭಾರಿ ಮಾತಾಡ್ತೀರಿ ನೀವು ತಂದು ರಸ್ತೆ ಮೇಲೆ ನಿಲ್ಲಿಸಿ 200 ಗಾಡಿಗಳನ್ನ 1 ಗಾಡಿಯವನನ್ನ ನೀವು ತಂದು ನಿಲ್ಲಿಸಿದ್ರೆ ನಾವು ಈ ಮಾಧ್ಯಮದ ಮುಂದೆ ಯಾರು ಚರ್ಚೆ ಮಾಡೋದಲ್ಲ. ತಾಕತ್ತಿದ್ರೆ ಬೀದಿ ವ್ಯಾಪಾರಿ ಸಂಘದವರ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡಿ. ನಿಮ್ಮ ಬುಲ್ಡೋಸರ್ 67 ಮಂದಿಗೆ ID ಕಾರ್ಡ್ ಅನ್ನ ಪ್ರಿಂಟ್ ಮಾಡಿ ನೀವು ಕೊಟ್ಟಿಲ್ಲ. 10 ಮಂದಿಗೆ ಸಾಂಕೇತಿಕವಾಗಿ ನಿಮ್ಮ ಅಧಿಕಾರಿಗಳು ರಾಜ್ಯೋತ್ಸವದ ಕಾರ್ಯಕ್ರಮ ಆಗ್ತಾ ಇದೆ, ನಮ್ಮ ಮರ್ಯಾದೆ ಹೋಗ್ತದೆ ಅಂತ ಹೇಳಿ 10 ಜನರಲ್ಲಿ ನಾವೇ ಸೆಲೆಕ್ಷನ್ ಮಾಡಿ 10 ಜನರನ್ನು ನಾವು ಕೊಟ್ಟು ಅಫಿಡಾವಿಟ್ ಹಾಕಿರ್ತಕ್ಕಂಥ ಷರತ್ತುಗಳು ನಮ್ಮ ಬೀದಿ ಬದಿ ವ್ಯಾಪಾರದ ಕಾನೂನು ಮತ್ತು ನಿಯಮದಡಿಯಲ್ಲಿ ಇಲ್ಲ. ನೀವೇನು ಷರತ್ತು ಹಾಕ್ತೀರಿ? ಕಂಕನಾಡಿಯಲ್ಲಿ ವ್ಯಾಪಾರ ಮಾಡಬಾರ್ದು, ಮಿಲಾಗ್ರೀಸ್ ರಸ್ತೆಯಲ್ಲಿ ಮಾಡಬಾರ್ದು, ಅಂಪರ್ಕಟ್ಟೆಯಲ್ಲಿ ಮಾಡಬಾರ್ದು, ಸ್ಟೇಟ್ ಬ್ಯಾಂಕ್ ಅಲ್ಲಿ ಮಾಡಬಾರ್ದು, ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಮಾಡುವುದಿಲ್ಲ ಅಂತೇಳಿ ನಾವು ಅಫಿಡಾವಿಟ್ ಕೊಡುವುದಲ್ಲಿಗೆ ನಾವು ನಮ್ಮ ತಲೆ ಕೆಟ್ಟು ಹೋಗಿಲ್ಲ. ನಾವು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ನಿಂತು ವ್ಯಾಪಾರ ಮಾಡುವಾಗ ಅಫಿಡಾವಿಟ್ ಕೊಟ್ಟು ಮಾಡುವುದಿಲ್ಲ ಅಂತ ಹೇಳೋದಿಲ್ಲ. ನೀವು ನಮಗೆ ಝೋನ್ಗೆ ನಮ್ಮನ್ನ ಶಿಫ್ಟ್ ಮಾಡಿ, ವೆಂಡಿಂಗ್ ಝೋನ್ ಮಾಡಿ ಅದರ ಒಳಗೆ ಶಿಫ್ಟ್ ಮಾಡುವಾಗ ಈ ಅಫಿಡಾವಿತ್ ನೀವು ಬಿಜೆಪಿಯ ಕಚೇರಿಯಲ್ಲಿ ತಯಾರಿಸಿದಂತ ಅಫಿಡಾವಿತ್ಗೆ ಈ ಬೀದಿ ವ್ಯವಸ್ಥೆಗೆ ತೆರವು ಮಾಡುವಂತಹ ಧೈರ್ಯ ಸುಧೀರ್ ಶೆಟ್ಟಿ ಅವರಿಗೆ ಇದ್ದಿದ್ದಾದ್ರೆ ನೀವು ಯಾಕೆ ಸ್ವಾಮಿ ಇವತ್ತು ನೀವು ಟೈಗರ್ ಕಾರ್ಯಾಚರಣೆ ಮಾಡುವುದು? ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ದೊಡ್ಡ ಸಂಖ್ಯೆ ಕೈಯಲ್ಲಿ ID ಕಾರ್ಡ್ ಇದ್ರೆ ಪಕ್ಕದಲ್ಲಿ ಬರುವಂತ ಹೊಸದಾಗಿ ಬರುವಂತ ಬೀದಿ ವ್ಯಾಪಾರಿಯನ್ನ
ನಮ್ಮ ನೆಲೆಯನ್ನು ನೋಡಬೇಕು. 36 ಜನ ನಿಮ್ಮ ಏನು ಕಾರ್ಪೊರೇಟ್ಗಳಿಂದ ನಿಮ್ಮ ಹಿನ್ನೆಲೆ ಕೂಡ ಇದೇ ಬೀದಿ ವ್ಯಾಪಾರದ ಕುಟುಂಬಗಳಿಂದ ಬಂದಂತ ಹಿನ್ನೆಲೆ ಅಂತವ್ರು ನೀವು. ಇವತ್ತು ನಿಮಗೆ 40% ಕಮಿಷನ್ ದುಡ್ಡು ಇರ್ಬೋದು. ಮೋದಿ ದೇಶದ ಆಡಳಿತ ಬಂದ ಮೇಲೆ ನಿಮ್ಮಲ್ಲಿ ದುಡ್ಡುಗಳಾಗಿರ್ಬೋದು. ಇವತ್ತು 667 ಜನರಿಗೆ ಮಾತ್ರ ಸಾಲ ಕೊಟ್ಟಿದ್ದೇವೆ ಅಂತ ಮೇಯರ್ ಅವರ ಅಜ್ಞಾನದ ಮಾತಿಗೆ ಇವತ್ತು ಉತ್ತರ ಕೊಡ್ತೇವೆ. ನಾವು ನಿಯಮಗಳನ್ನ ಮೀರಿದ್ದೀವಿ, ನಾವು ಲಿಕ್ಕರ್ ಮಾರಾಟ ಮಾಡಿದ್ದೀವಿ. ಸ್ವಾಮಿ, ಲಿಕ್ಕರ್ ಮಾರಾಟ ಮಾಡ್ಲಿಕ್ಕೆ ಇದು ಬೀದಿ ವ್ಯಾಪಾರ ಯಾವುದೇ ಕಾರ್ಡಲ್ಲಿ ಇರೋದಲ್ಲ. ಹೆಚ್ಚೆಚ್ಚು ವೈನ್ ಶಾಪ್ಗಳನ್ನ ತೆರೆದುಕೊಟ್ಟಿದ್ದೀರಿ ನೀವು. ಗೂಡಂಗಡಿಯಲ್ಲಿ ಗಾಡಿಯಲ್ಲಿಟ್ಟು ಲಿಕ್ಕರ್ ಮಾಡಬೇಕಾದಂತ ಪರಿಸ್ಥಿತಿ ಮಂಗಳೂರಿನಲ್ಲಿಲ್ಲ. ದಿನದ 24 ಗಂಟೆ ಕೂಡ ಮದ್ಯ ಮಾರಾಟ ಮಂಗಳೂರಿನಲ್ಲಿದೆ. ಲಿಕ್ಕರ್ ಮಾರಾಟ ಮಾಡುವಂತ ದುಸ್ಥಿತಿ ನಿಮಗೆ ಬರ್ಬೋದು, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಬರೋದಿಲ್ಲ ಎನ್ನುವಂತ ನಾವೇನೋ ಕಾನೂನನ್ನ ಮುರಿದವರು. ನಿಮಗೆ ಫೋನಿನಲ್ಲಿ ದೂರುಗಳು ಬರ್ತದೆ. 40 ವರ್ಷದ ಹಿಂದೆ ಸುಧೀರ್ ಶೆಟ್ಟಿ ಅವರೇ, ನಿಮ್ಮ ಪೂಜ್ಯ ತಂದೆಯವರು ಮಂಜೇಶ್ವರದಿಂದ ಮಂಗಳೂರಿಗೆ ಬಂದಾಗ ಕೊಡಕಲ್ನಲ್ಲಿ ಗೂಡಂಗಡಿ ಇಟ್ಟಾಗ ಕಾನೂನು ಮುರಿದಿದೆ ಅಂತ ಹೇಳಿ ನಿಮ್ಮ ತಂದೆಯ ಗೂಡಂಗಡಿ ಮುರಿದಿದ್ರೆ ಇವತ್ತು ನೀವು ಮೇಯರ್ ಆಗಿರ್ತಿಲ್ಲ, ನೀವು ಕೂಡ ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ದೀರಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸುಧೀರ್ ಶೆಟ್ಟಿ ಅವರೇ, ನೀವು ಇವತ್ತು ದೊಡ್ಡ ನಿಮಗೆ ಅಧಿಕಾರ ನಿಮ್ಮಿಂದಿರಬಹುದು, ನಿಮ್ಮಲ್ಲಿ ದೊಡ್ಡ ವ್ಯಾಪಾರ ಮಾಡಿ ಬೇಕಾದಷ್ಟು ದುಡ್ಡು ಬಂದಿರಬಹುದು. ಆದ್ರೆ ನಿಮ್ಮ ಪೂಜ್ಯ ತಂದೆಯವರು ಇದೇ ಬೀದಿಯಲ್ಲಿ ನಿಂತು ನಿಮ್ಮನ್ನ ಸಾಕಿದ್ದಾರೆ, ಸಲಹಿದ್ದಾರೆ, ನಿಮ್ಮನ್ನ ಬೆಳೆಸಿದ್ದಾರೆ ಅನ್ನೋದನ್ನ ನೀವು ಮರೆಯಬಾರದು ಅಂತ ಸುಧೀರ್ ಶೆಟ್ಟಿ ಅವರಿಗೆ ನಾನು ನೆನಪು ಮಾಡ್ತೇನೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.